ಸೊಲ್ಮೆಲು ನಮಕುಡ್ಲ ತುಳು ವಾರ್ತೆಲು ಯಾನ ಶೀಲಾ ಕುಂದರ್ ಇತ ವಾರ್ತೆ ದಿವರ ಗಾಂಧಿ ಬೊಕ್ಕ ಗುರುಕ್ಲೆನ ಪಾತರ ಕಥೆತ ತತ್ವ ಸಂದೇಶನು ರಾಜ್ಯದೊರ್ಮಿಡ ಜನಕ್ಲೆಗ್ ಮುಟ್ಟಾವನ ಪ್ರಯತ್ನಗಾದ ಕುದ್ರೋಳಿ ಕ್ಷೇತ್ರಗ್ ಬೈದೆ ಎಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಗುರುಕಾರ್ಯರ BK ಹರಿಪ್ರಸಾದ್ ಪಾದ್ಯರ ಆರು ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಅಂಗಾರೆ ನಮ್ಮ ಕುಡ್ಲ ಚಾನಲ್ದೊಟ್ಟಿಗೆ ಪಾತಿರಿಯರು. ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು BK ಹರಿಪ್ರಸಾದ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿದ ಗುರ್ಕಾರ್ಯರಾದ ಅಧಿಕಾರ ದೆತ್ತು ನಡೆದು ಬೊಕ್ಕ ಅಂಚನೆ ವಿಧಾನ ಪರಿಷತ್ ಸದಸ್ಯರಾದ ರಡ್ಡನೆ ಸರ್ತಿಗೆ ಗೆಂದಿ ನಡೆದು ಬೊಕ್ಕ ಸುರುತ ಸರ್ತಿ ಅಂಗಾರೆ ಕುಡ್ಲ ಕುದ್ರೋಳಿದ ಶ್ರೀ ಗೋಕರ್ಣನಾಥ ದೇವಸ್ಥಾನಕ್ಕೂ ಬತ್ತಿದ್ದಾರೆ. ಶ್ರೀ ಗೋಕರ್ಣನಾಥ ದೇವರಿಗೆ ಕೈ ಮುಗಿದು ಪ್ರಾರ್ಥನೆ ಮಲ್ತಿ ನಡೆದು ಬೊಕ್ಕ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲಿಗೆ ಗುರುವಂದನೆ ಸಂದಾಯರು ಎಡ್ದು ಬೊಕ್ಕ ಪ್ರಸಾದ ದೆತ್ತೊಂಡರ ವಿಧಾನ ಪರಿಷತ್ತದ ದುಂಬುದ ಸಭಾಪತಿ VR ಸುದರ್ಶನ್ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಕ್ಷೇತ್ರಾಡಳಿತ ಮಂಡಳಿ ಗುರುಕಾರ್ಯರು ಜಯರಾಜ್ H ಸೋಮಸುಂದರಂ, ಪಣವದು ಗುರುಕಾರ್ಯರು ಪದ್ಮರಾಜ್ R ಪೂಜಾರಿ, ಅಖಿಲ ಭಾರತ ಬಿರುವೇರ್ನ ಸಂಘ ಬೊಕ್ಕ ನಾರಾಯಣ ಗುರು ಬರೋ ಸಂಸ್ಥೆನ ಗುರುಕಾರ್ಯರು ನವೀನ್ ಚಂದ್ರ D ಸುವರ್ಣ ಬೊಕ್ಕ ಕ್ಷೇತ್ರದ ರಡ್ಡು ಸಮಿತಿನ ಪದಾಧಿಕಾರಿಗಳು ಸದಸ್ಯರು ಈ ಪೊರ್ತುಡಿದ್ದಾರೆ. BK ಹರಿಪ್ರಸಾದ್ ನಮ್ಮ ಕುಡ್ಲ ಚಾನಲ್ದ ಒಟ್ಟುಗು ಪಾತಿಡ್ದು ದೀನ ದಲಿತರಿಗೂ ಶೋಷಣೆ ಆಯ್ನ ವರ್ಗಗೂ ದೇವಸ್ಥಾನಗೂ ಪೊಗ್ಗೆರೆ ಇಡೆ ಮಲ್ತು ಕೊಡ್ದು ನಾರಾಯಣ ಗುರುಕುಲು ನಂಗೆ ಮಾತ ಸ್ವಾಭಿಮಾನುಡು ಬದುಕರೆ ಅವಕಾಶ ಮಲ್ತು ಕೊಡ್ತೇರೆ. ಒಂಜೇ ಜಾತಿ ಒಂಜೇ ಮತ ಒಂಜೇ ದೇವರ ಪಂಪನ ನಾರಾಯಣ ಗುರುಕ್ಲನ ಸಂದೇಶವನ್ನು ಬೊಕ್ಕ ಮಹಾತ್ಮ ಗಾಂಧಿ ಬೊಕ್ಕ ನಾರಾಯಣ ಗುರುಕ್ಲನ ಪಾತರ ಕಥೆದ ಸಾರಸತ್ವನು ರಾಜ್ಯ ಧರ್ಮದ ಜನಕ್ಲಿಗೆ ಮುಟ್ಟಾವನ್ನ ಪ್ರಯತ್ನಗಾದ ನಾರಾಯಣ ಗುರುಕ್ಲನ ಆಶೀರ್ವಾದದ ತೊನೆರ ಕುದ್ರೋಳಿ ಕ್ಷೇತ್ರ ಗುಬ್ಬೈದೆ ಎಂದು ಪಂಡ್ಯರ. ನಾರಾಯಣ ಗುರುಗಳ ಒಂದು ಪವಿತ್ರವಾದ ಕ್ಷೇತ್ರ ಇದು. ಮಂಗಳೂರು ನಾನು ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾದ ನಂತರ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಇತ್ತು. ಅದು ಭಾಳ ತುರ್ತಾಗಿ ನೆರವೇರಿಸಿದಂಥ ಕಾರ್ಯಕ್ರಮ. ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದಾಗ ಪಾಲ್ಗೊಳ್ಳುವ ಮೊದಲು ನಾರಾಯಣ ಗುರುಗಳ ಆಶೀರ್ವಾದವನ್ನು ತೆಗೆದುಕೊಳ್ಳಲಿಕ್ಕೋಸ್ಕರ ಈ ಪವಿತ್ರವಾದ ಕ್ಷೇತ್ರದಲ್ಲಿ ಬಂದಿದ್ದೇನೆ. ದಕ್ಷಿಣ ಕನ್ನಡದಲ್ಲಿ ನಾರಾಯಣ ಗುರುಗಳ ಈ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ ನಂತರ ಏನು ದುರ್ಬಲ ವರ್ಗದವರಿಗೆ ಮತ್ತು ದೀನದಲಿತರಿಗೆ ಮಂದಿರ ಪ್ರವೇಶ ಇರಲಿಲ್ಲ, ಅದಕ್ಕೆ ಸಂಪೂರ್ಣವಾದ ಹೋರಾಟವನ್ನು ಮಾಡಿ ನಮ್ಮೆಲ್ಲರಿಗೂ ಸಹ ಸ್ವಾಭಿಮಾನದಿಂದ ಬದುಕಲು ಅವಕಾಶವನ್ನು ಮಾಡಿಕೊಟ್ಟಂಥ ನಾರಾಯಣ ಗುರುಗಳಿಗೆ ಶತಕೋಟಿ ನಮನಗಳನ್ನು ಸಲ್ಲಿಸ್ತಾ ಮುಂದಿನ ಹೋರಾಟದಲ್ಲಿ ಮುಂದಿನ ದಿನಗಳಲ್ಲಿ ಏನು ನಾರಾಯಣ ಗುರುಗಳ ಒಂದು ಆಶಯಗಳು ಅಥವಾ ಸಿದ್ಧಾಂತಗಳಿತ್ತು, ಒಂದೇ ದೇವರು ಒಂದೇ ಧರ್ಮ ಒಂದೇ ಜಾತಿ, ಈ ವಿಚಾರದಲ್ಲಿ ಮತ್ತು ಮಹಾತ್ಮ ಗಾಂಧಿಯವ್ರ ಜೊತೆ ಅವ್ರು ಮಾಡಿದಂಥ ಸಂವಾದವನ್ನು ಇಡೀ ರಾಜ್ಯದಲ್ಲಿ ಎಲ್ರಿಗೂ ಸಹ ಮುಟ್ಟಿಸ್ಲಿಕ್ಕೆ ಒಂದು ಪ್ರಯತ್ನವನ್ನು ನಾನು ಮಾಡಲಿಕ್ಕೋಸ್ಕರ ಅವ್ರ ಆಶೀರ್ವಾದ ಬೆಳಲಿಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ದಕ್ಷಿಣ ಕನ್ನಡ ಜಿಲ್ಲಾ ಖಾಜೆ ಅಲಾಸ್ ತ್ವಾಕ ಅಹಮದ್ ಮುಸ್ಲಿಯಾರ್ ಕರೆದು ಪೋಯ್ನವು ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಮಾತಾ ಸಮಾಜಗೂ ದಿಂಜನಷ್ಟಂದು ರಾಜ್ಯದ ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣ ಮಂತ್ರಿ UT ಖಾದರ್ ಪಂತೆರ. ದಕ್ಷಿಣ ಕನ್ನಡ ಜಿಲ್ಲಾ ಖಾಜೆ ಅಲ್ವಸ್ ತ್ವಾಕ ಅಹಮದ್ ಮುಸ್ಲಿಯಾರ್ ಅಂಗಾರೆ ಕಾಣೆ ಕುಡ್ಲದ ಖಾಸಗಿ ಆಸ್ಪತ್ರೆ ತೀರಿಯರು ಒಂತೆ ಕಾಲುರ್ದು ಸರಿ ಜಂದಿತ್ತಿನ ಕಾಜೇರಿನ ಖಾಸಗಿ ಆಸ್ಪತ್ರೆಗೆ ಸೇರ್ಸಾದಿತ್ತಂಡ ಆಂಡಾರ ಅಂಗಾರ ಕರೆದು ಪೋತೆರ. ಕಾಜೇರು ಬುಡಿದಿ ಮೂವೇರು ಮಗನಕ್ಲು ಬೊಕ್ಕ ಇರುವೇರು ಮಗ್ಗಲ್ಯನಾಗತ್ತಿದ್ದೇರ ಕುಡ್ಲದ ಕೇಂದ್ರ ಜುಮ್ಮಾ ಪಂಡ್ಯಡ ಮರಣ ತೀಯರ ವ್ಯವಸ್ಥೆ ಮಾಡ್ತದಿತ್ತಂಡ ಜಿಲ್ಲಾ ಕಾಜೇರು ಕರೆದು ಪೋಯಿನ ತಿರುದು ರಾಜ್ಯದ ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣ ಮಂತ್ರಿ UT ಖಾದರ್ ಬೊಕ್ಕ ಬೇತೆ ಬೇತೆ ವಲಯದ ನಾಯಕರು ಬೇಜಾರು ತಿರಿಪಾದಿರ. ದಕ್ಷಿಣ ಕನ್ನಡ ಜಿಲ್ಲೆದ ಮುಸ್ಲಿಂ ಸಮುದಾಯಗೂ ದಿಂಜ ಕಾಲ ಮಾರ್ಗದರ್ಶನ ಕೊರ್ನ ಮುಸ್ಲಿಯರ್ ಅರೆನ ಬದುಕನ ಧರ್ಮ ಬರವು ಬೊಕ್ಕ ಸಮಾಜ ಸೇವೆಗೆ ಸಮರ್ಪಣೆ ಮಲ್ತದ ಸಾರಗಟ್ಲೆ ಜನಕ್ಲಿಗೆ ಸಾಧಿಗೆ ಬಲ್ಪಾದಿತ್ತರ. ಆರಗತಿನವು ಬಜಿ ಮುಸ್ಲಿಂ ಸಮುದಾಯಗೂ ಮಾತ್ರ ತಂದೆ ಇಡೀ ಸಮಾಜಗಳ ದಿಂಜ ನಷ್ಟ ಆತಂಡು ಸಮಾಜುಡು ಶಾಂತಿ ಸೌಹಾರ್ದತೆ ಬೊಕ್ಕ ಧಾರ್ಮಿಕ ಪತ್ತನ ಗಟ್ಟಿ ಮಲ್ಪನವಲು ಅರೆನ ಪಾಲು ಭಾರಿ ಮಹತ್ವದವು ಆದಿತ್ತನಂದು ಖಾದರ್ ಫರೀದ್ ಬೇಜಾರ್ ತಿರಿಪಾದಿರ.
ವಿಟ್ಲ ಪೆರುವಾಯಿ ಗ್ರಾಮದ ಜನಕ್ಲೆನ ಜೀವೋಗು ಸಂಚಕಾರ ಉಂಡು ಮಲ್ಪುನ ಸಪೂರದ ಪರತ್ ಸಂಕದ ಬದಲಿಗೆ ಹೊಸ ಸಂಕ ಕಟ್ಟಾವಡೊಂದು ಒತ್ತಾಯ ಮಲ್ತದ ಪ್ರತಿಭಟನಾ ಸಮಿತಿದ ನಿಲೆಟ್ ಸಾರ್ವಜನಿಕರು ಪ್ರತಿಭಟನೆ ನಡಪಾದಿರ. ಬಂಟ್ವಾಳ ತಾಲೂಕು ವಿಟ್ಲ ಪೆರುವಾಯಿ ಗ್ರಾಮದ ಜನಕ್ಲೆನ ಜೀವೋಗು ಸಂಚಕಾರ ಉಂಡು ಮಲ್ಪುನ ಇಕ್ಕಟ್ಟದ ಪರತಾಯಿನ ಸಂಕದ ಬದಲಿಗೆ ಹೊಸ ಸಂಕ ಕಟ್ಟೋಡು ಬೊಕ ಮಾರ್ಗನು PWD ಇಲಾಖೆಗೆ ಬುಡ್ದು ಕೊರಡೊಂದು ಒತ್ತಾಯ ಮಲ್ತದ ಪೆರುವಾಯಿಡ್ ಪ್ರತಿಭಟನಾ ಸಮಿತಿದ ನಿಲೆಟ್ ಸಾರ್ವಜನಿಕರು ಮಾಮೂಲ ಪ್ರತಿಭಟನೆ ನಡಪಾಯಿರ. ಪೆರುವಾಯಿ ಪೇಂಟೆಡ್ ಬಜೆ 500 ಮೀಟರ್ ದೂರ ಉಪ್ಪುನ ಪೇರಡ್ಕದ ಕರ್ನಾಟಕ ಕೇರಳ ಜೋಡ್ಸವನ ಸಂಕ ಬೊಕ್ಕ 150 ಮೀಟರ್ ದೂರ ಉಪ್ಪುನ ಪೆರುವಾಯಿ ಮಾಣಿಲ ಮಾರ್ಗದ ಸಂಕಲು ಅವಿಯತ್ತು ವರ್ಷಲೆಡ್ದ ದಿಂಜ ಪರತಾದುಂಡು ಒಂದು ಬಾರಿ ಇಕ್ಕಟ್ಟದ ಸಂಕ ಆದಿತ್ತದ ನಿಚ್ಚಲ ನೂದುರ್ದುಲ ಹೆಚ್ಚ ಗಾಡಿಲು ಶಾಲೆ ಕಾಲೇಜ್ ಬರೋ ಕಲ್ಪನಾ ಬೊಕ ಸಾರ್ವಜನಿಕರ ಜೀವ ಕೈಟುಪತ್ತೊಂದು ಸಂಚಾರ ಮಲ್ಪನ ಸ್ಥಿತಿಗತಿ ಉಂಡೊಂದು ಪ್ರತಿಭಟನೆ ನಡೆಯುತ್ತಿನಕ್ಲು ಏವ್ರತು ಜಯರ. ಮುರುವ ಮಹಾಬಲ ಭಟ್ಟ, ಗೋಪಾಲ ಶೆಟ್ಟಿ, ರಾಘವ ಬಿರಿಪದವ್, ಗಣೇಶ್ ಕುಮಾರ್ ದೇಲಂತ ಮಜಲ್ ಪ್ರತಿಭಟನಾಗಾರರೇನು ಉದ್ದೇಶಿತದ ಪಾತಿರಿಯರ. ಕಾಂಡೆಡ್ತಿ ಪ್ರತಿಭಟನೆ ಶುರು ಮಲ್ತದಿತ್ತದ ಸಂಬಂಧಪಟ್ಟಿನ ಇಲಾಖೆದ ಅಧಿಕಾರುలు ಜಾಗೆಗೆ ಬರೋಡೊಂದು ಛಲಪತದಿತ್ತೆರ. ಜಿಲ್ಲಾ ಪಂಚಾಯತ್ ಕಾರ್ಯತೋವನ ಇಂಜಿನಿಯರ್ ವೇಣುಗೋಪಾಲ, ಸಹಾಯಕ ಕಾರ್ಯತೋವನ ಇಂಜಿನಿಯರ್ ತಾರನಾಥ, ಲೋಕೋಪಯೋಗಿ ಸಹಾಯಕ ಕಾರ್ಯತೋವನ ಇಂಜಿನಿಯರ್ ಅವಿನಾಶ್ ಇಂಚ ಅಧಿಕಾರುలు ಜಾಗೆಗೆ ಬಂದಾಗ ಗ್ರಾಮಸ್ಥರು ಏವ್ರತೋಜಾದ ಬೇಡಿಕೆಲೆನ ದುಂಬುದಿಯರ. ಪ್ರತಿಭಟನೆ ಮಲ್ತೊಂದಿತ್ತಿನ ಗ್ರಾಮದ ಜನಕ್ಲಡ ಪಾತರಕತೆ ನಡಪಾಯಿನ ಅಧಿಕಾರುలు ಅಗತ್ಯ ಕ್ರಮದೆ ತೊನ್ನ ಬಗೆಟ್ಟು ಭರವಸೆ ಕೊಟ್ಟು ನಡೆದುವಕ ಪ್ರತಿಭಟನೆ ಪಿರದಿದ್ದೀರ. ನೀವು ಅದಕ್ಕೆ ಸಂಬಂಧಪಟ್ಟು ಬೇಗ ಬರಬೇಕಲ್ಲ. ನಿಮಗೆ ಸಾರ್ವಜನಿಕರ ಪರವಾಗಿ ಬಂದು ತಗೊಳ್ಳುವಂಥದ್ದು ಮೂಲ್ಕಿ ರೈಲ್ ಆಫೀಸ್ಡ್ 4 ಕೋಟಿ ಸ್ವಲ್ಪ ಲಕ್ಷ ರೂಪಾಯಿ ಖರ್ಚಿಡ ನಡತೊಂದುಪ್ಪುನ ಪ್ಲಾಟ್ಫಾರ್ಮ್ಲನ ಕಾಮಗಾರಿ ಮುಗಿಯನ ಹಂತಡುಂಡೊಂದು ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟಾ ಪಂತೆರ. ಶಾಸಕರು ಉಮಾನಾಥ ಕೋಟ್ಯಾಂಡ್ರನ ಒಟ್ಟುಗು 6 ಮೂಲ್ಕಿ ರೈಲ್ ಆಫೀಸ್ ಅಭಿವೃದ್ಧಿ ಕಾಮಗಾರಿಲೆಂತುದು ಮಾಧ್ಯಮದ ಕ್ಲೆಡ ಪಾತಿರಿಯರ. ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟಬಕ ಶಾಸಕರು ಉಮಾನಾಥ ಕೋಟ್ಯಾನ್ ಸೋಮವಾರ ಮೂಲ್ಕಿ ರೈಲ್ ಆಫೀಸ್ಗೆ ಹೋದು ಹೊಸ ಪ್ಲಾಟ್ಫಾರ್ಮ್ ಸೇರಿದ ಬೇತೆ ಬೇತೆ ಅಭಿವೃದ್ಧಿ ಕಾಮಗಾರಿ ನಡಪನೆ ಅಂತುದು ಸಂಗತಿ ಪಿಂದೊಂಡೆರ. ಈ ಪೊರ್ತುಡು ಬ್ರಿಜೇಶ್ ಚೌಟ ಮಾಧ್ಯಮದ ಕ್ರೀಡ ಪಾತಿರ್ದ 1 ವರ್ಷದುಂಬು ಭೂಮಿ ಪೂಜೆ ಮಾಡ್ತದಿತ್ತ. ಮೂಲ್ಕಿ ರೈಲ್ ಆಫೀಸ್ಡ್ ಅಭಿವೃದ್ಧಿ ಕಾಮಗಾರಿ ನಡಪವಂದಿತ್ತದ 2.5 ಕೋಟಿ ರೂಪಾಯಿ ಖರ್ಚಿದ 1ನೇ ಪ್ಲಾಟ್ಫಾರ್ಮ್ ಬೊಕ ಶೆಲ್ಟರ್ ಕಾಮಗಾರಿ 2 ಕೋಟಿ 40 ಲಕ್ಷ ರೂಪಾಯಿ ಖರ್ಚಿದ ಹೊಸ 2ನೇ ಪ್ಲಾಟ್ಫಾರ್ಮ್ ಕಟ್ಟುನ ಕೆಲಸ ಮುಗಿಪುನ ಹಂತಗು ಬೈದನಂದು ಪಂಡ್ಯರ. 14 ಲಕ್ಷ ರೂಪಾಯಿ ಖರ್ಚಿದ ರೈಲ್ ಆಫೀಸ್ ಮಾರ್ಗ ಅಭಿವೃದ್ಧಿ ಆತಂಡ 2 ಪ್ಲಾಟ್ಫಾರ್ಮ್ಲೆನ ಜೋಡ್ಸವನ ಹೊಸ ಫುಟ್ಓವರ್ ಬ್ರಿಡ್ಜ್ ಕಾಮಗಾರಿಗೆ ಟೆಂಡರ್ ಆದಿತ್ತದ ತುರ್ತು ಕಾಮಗಾರಿ ನಡಪರನ್ನೊಂದು ಪಂಡ್ಯರ. ಜಿಲ್ಲಾ ಬಿಜೆಪಿ ಮಂಡಲ ಗುರ್ಕಾರ್ಯರ ದಿನೇಶ್ ಪುತ್ರನ್ ಒತ್ತು ಗುರ್ಕಾರ್ಯರ ಸುನಿಲ್ ಆಳ್ವ, ದುಂಬುದ ಜಿಲ್ಲಾ ಪಂಚಾಯತ್ ಸದಸ್ಯರು ಈಶ್ವರ ಕಟೇಲ್, ಪಕ್ಷದ ಜಿಲ್ಲಾ ನಾಯಕರು ರವೀಂದ್ರ ಶೆಟ್ಟಿ ಉಳಿದೊಟ್ಟು ಒಟ್ಟುಗಿತ್ತರ. ಈಗಾಗಲೇ ಒಟ್ಟು 4.5 ಕೋಟಿಯ ಕೆಲಸಗಳು, ಬೇರೆ ಬೇರೆ ರೀತಿಯ ಕೆಲಸಗಳು ಆಗಿತ್ತು. ನಾನು ಶಾಸಕರು ಸೇರಿಕೊಂಡು ಒಂದು ವರ್ಷದ ಹಿಂದೆ ಇದರ ಭೂಮಿ ಪೂಜೆಯನ್ನು ಇಲ್ಲಿ ಮಾಡಿದ್ವಿ. ನಮ್ಮ ಪ್ರಧಾನಮಂತ್ರಿಗಳ 12ನೇ ವರ್ಷಾಚರಣೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳು ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ. ಅದರಲ್ಲಿ ಒಂದು ವಿಶೇಷವಾಗಿ ಮೂಲ್ಕಿ ರೈಲ್ವೆ ನಿಲ್ದಾಣದ ಅಭಿವೃದ್ಧಿಯ ದೃಷ್ಟಿಯಿಂದ ಏನೆಲ್ಲ ಕೆಲಸ ಆಗ್ತಾ ಇದೆ ಅನ್ನುವಂಥ ವೀಕ್ಷಣೆ ಮಾಡಲಿಕ್ಕೆ ನಾನು ಶಾಸಕರು ಒಟ್ಟಾಗಿ ಬಂದಿದ್ದೇವೆ. ಈಗಾಗಲೇ ಇಲ್ಲಿ ಪ್ಲ್ಯಾಟ್ಫಾರ್ಮ್ ನಂಬರ್ 1ರಲ್ಲಿ ಒಟ್ಟು ಇದು ಶೆಲ್ಟರ್ ಮತ್ತು ಫ್ಲೋರಿಂಗ್ ಸೇರಿ ಒಂದು 2 ಕೋಟಿ 05 ಲಕ್ಷದ ಕೆಲಸಗಳು ನಡೆದಿದೆ. ಅದೇ ರೀತಿ 2.40 ಕೋಟಿಯ ಪ್ಲ್ಯಾಟ್ಫಾರ್ಮ್ 2 ಹೊಸ ಪ್ಲ್ಯಾಟ್ಫಾರ್ಮ್ನ ಕೆಲಸಗಳು ಕೂಡ ಈಗಾಗಲೇ ಪೂರ್ತಿಯಾಗುವ ಹಂತಕ್ಕೆ ಬಂದು ನಿಂತಿದೆ. ಅದರ ಜೊತೆಗೆ ಒಂದು 19 ಲಕ್ಷದ್ದು ಒಂದು ರಸ್ತೆ ಸ್ವಲ್ಪ ತಡವಾಗಿ ಬೇರೆ ಬೇರೆ ಕಾರಣಕ್ಕೆ ಟೆಂಡರ್ನ ಸಮಸ್ಯೆ ಕಾರಣಕ್ಕೆ ತಡವಾಗಿ ಆಗಿದೆ, ಈಗ ಮುಗಿಸಿದ್ದಾರೆ.
ಕುಡ್ಲದ ಸೆಂಟ್ ಅಲೋಷಿಯಸ್ ಪ್ರೌಢಶಾಲೆಡ್ ಶಾಲೆದ ಪಾಲಕರ್ನ ಪರ್ಬ ಶಾಲೆ ಸಂಸತ್ ಪ್ರತಿಜ್ಞೆ ಮಲ್ಪನ ದುಂಬು ಬರವು ಕಲ್ತಿನ ಕ್ಲಿಡ್ದು ಇತ್ಯದ ಜೋಕ್ಲಿಗ ಪಣವು ಸಾಯ ಕೊರ್ಪನ ಶಾಲೆದ ಸರ್ವ ಸಂಗೊಲೆನ ಉದಿಪನ ನಡತಂಡ ಕುಡ್ಲದ ಸೆಂಟ್ ಅಲೋಷಿಯಸ್ ಪ್ರೌಢಶಾಲೆಡ್ ಶಾಲೆದ ಪಾಲಕರ್ನ ಪರ್ಬ ಶಾಲೆ ಸಂಸತ್ ಪ್ರತಿಜ್ಞೆ ಮಲ್ಪನ ದುಂಬು ಬರವು ಕಲ್ತಿನ ಕ್ಲಿಡ್ದು ಇತ್ಯದ ಜೋಕ್ಲಿಗ ಪಣವು ಸಾಯ ಕೊರ್ಪನ ಶಾಲೆದ ಸರ್ವ ಸಂಗೊಲೆನ ಉದಿಪನ ಲೇಸು ಬೆನ್ನೀರ್ನ ಒಟ್ಟು ಸೇರಿಗೇಡ್ ನಡತಂಡ 1983 ವರ್ಷಡು ಬರವು ಕಲ್ತಿನಕ್ಲು ಇತ್ತೆ ಬರವು ಕಲ್ತೊಂದುಪನಕ್ಲಿಗ ಕೊರ್ಪುನ ಬರವು ಕಲ್ಪರೆ ಪಣವು ಸಾಯನ ದುಂಬುದ ಒತ್ತು ಮುಖ್ಯ ಉಪಾಧ್ಯಾಯರ ಶಂಭು ಶೆಟ್ಟಿ ಪಟ್ಟದ ಪಾತಿರ್ದು ಬರವು ಸಂಸ್ಥೆದ ರಣ ಸಂಬಂಧ ಬೊಕ ಪ್ರೀತಿ ಎಂಚ ಜನಕ್ಲೆನ ಸಮಾಜಕ್ಕೂ ಬೋಡಾಪನಂಚ ಮಲ್ಪುನ ಪನ್ಪನೆನ್ ತೆರಿಪಾಯರ ಮುಖ್ಯೋಪಾಧ್ಯಾಯರ ಧರ್ಮಗುರು ಜಾನ್ಸನ್ ಪಿಂಟೋ ಶಾಲೆದ ಪಾಲಕರಾಯನ ಸೆಂಟ್ ಅಲೋಷಿಯಸ್ ಗೊಂಗಜರನ ಆದರ್ಶಲೆನ್ ಪಾಲಿತದು ದುಂಬು ಸಾಗದ ಎಡ್ಡೆ ನಾಗರಿಕರಾವಡೊಂದು ಪಂಡಿರ ಬರವು ಕಲ್ಪನ ನಾಟಕ ಸಂಘದಕ್ಲು ಮೊದಲು ಮಾನವರಾಗೋಣ ಪನ್ಪನ ನಾಟಕ ಗೊಬ್ಬುತೋಜಾಯರ ಡ್ಯಾನ್ಸ್ ಕ್ಲಬ್ ಸದಸ್ಯರ ನೃತ್ಯ ಪ್ರದರ್ಶನ ಕುರಿಯರ ವಿದ್ಯಾರ್ಥಿ ನಾಯಕರಾಯನ ರಿಯಾನ್ ಖುಷಿ ಅಳಪೆ ಧೃತಿ ಟಿ.ಎಸ್. ಬೊಕ್ಕ ಶಾಲೆ ಸಂಸತ್ ಸದಸ್ಯರಿಗೆ ಮುಖ್ಯೋಪಾಧ್ಯಾಯರ ಧರ್ಮಗುರು ಜಾನ್ಸನ್ ಪಿಂಟೋ ಪ್ರಮಾಣ ಮಲ್ಪಾಯರ ಹಿರಿಯರನ ಮಾರ್ಗದರ್ಶನ ಬಕ ಸದಸ್ಯರನ ಸಾಕಾರಡು ಯುವ ವಾಹಿನಿ ಘಟಕನು ನನ್ನಲಾತ ಎಡ್ಡೆಡ್ ನಡಪವನ ಆತ್ಮ ವಿಶ್ವಾಸ ಉಂಡೊಂದು ಯುವ ವಾಹಿನಿ ಬಂಟ್ವಾಳ ಘಟಕದ ಹೊಸ ಗುರ್ಕಾರ್ಯರ ಕಿರಣ್ ರಾಜ್ ಪೂಂಜರಕೋಡಿ ಪಂತೆರ ಆರು ಗುರ್ಕಾರ್ಯರಾದ ಪ್ರತಿಜ್ಞೆ ಮಂತದ ಪಾತಿರಿಯರ ಯುವ ವಾಹಿನಿ ಬಂಟ್ವಾಳ ಘಟಕದ 2026-27ನೇ ಸಾಲದ ಹೊಸ ಕಾರ್ಯಕಾರಿ ಸಮಿತಿ ಅಧಿಕಾರದಿತ್ತನ ಲೇಸ ಬಿಸಿ ರೋಡ್ದ ಬ್ರಹ್ಮಶ್ರೀ ನಾರಾಯಣಗುರು ಸಭಾಭವನ ನಡತಂಡ ಬಂಟ್ವಾಳ ತಾಲೂಕು ಬಿಲ್ಲವ ಸಮಾಜ ಸೇವಾ ಸಂಘದ ಗುರುಕಾರ್ಯರ ಭುವನೇಶ ಪಚ್ಚನಡ್ಕ ಕಾರ್ಯಕ್ರಮ ಉದಿಪನ ಮಲ್ತದ ಪಾತಿಡ್ದು ಯುವ ವಾಹಿನಿ ಸಂಸ್ಥೆದ ಶಿಸ್ತು ಸಂಘಟನಾ ಸಾಮರ್ಥ್ಯಕ್ಕೆ ಸಮಾಜಗೂ ಬುಡೈನ ಕಾರ್ಯಲು ಮಾತರಿಗಳ ಮಾದರಿ ಆದೊಂದೊಂದು ಪಂಡ್ಯರ ಘಟಕೊಡು ಕರಿನ ಸಾಲ್ಡ್ ಗುರ್ಕಾರ್ಯರಾದಿತ್ಯನ ನಾಗೇಶ್ ಪೂಜಾರಿ ನೈಬೇಲ್ ಗುರ್ಕಾರ್ಯ ವಹಿಸ್ತಿತ್ತರ ಯುವ ವಾಹಿನಿ ಕೇಂದ್ರ ಸಮಿತಿ ಗುರ್ಕಾರ್ಯರ ಎನ್ ಅಶೋಕ್ ಕುಮಾರ್ ಪಟ್ಬು 2026-27ನೇ ಸಾಲದ ಹೊಸ ಕಾರ್ಯಕಾರಿ ಸಮಿತಿದ ಪದಾಧಿಕಾರಿಗಳಿಗೆ ಪ್ರತಿಜ್ಞೆ ಮಲ್ಪಾಯರ ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಶಾಸಕರ ರಾಜೇಶ್ ನಾಯ್ಕ್ ಮಾತಿಡ್ದು ಎಡ್ಡೆಪ್ಪು ಬೈಕಿಯರ ಹೊಸ ಗುರ್ಕಾರ್ಯರಾದ ಪ್ರತಿಜ್ಞೆ ಮಲ್ತಿನ ಕಿರಣ್ ರಾಜ್ ಪೂಂಜರೆಕೋಡಿ ಪಾತಿಡ್ದು ಹಿರಿಯರ್ನ ಮಾರ್ಗದರ್ಶನ ಬಕ ಸದಸ್ಯರನ್ನ ಸಾಕಾರಡು ಘಟಕ ನನ್ನಲಾತ ಎಡ್ಡೆಡ್ ನಡಪವನ ಆತ್ಮವಿಶ್ವಾಸ ಉಣ್ಣೊಂದು ಪಂಡ್ಯರ
ಫಾದರ್ ಮುಲ್ಲರ್ ಆಸ್ಪತ್ರೆದ ಆಪರೇಷನ್ ವಿಭಾಗದ ಡಾಕ್ಟರ್ ಉಜ್ವಲ್ ಯು ಸುವರ್ಣ ಬೊಕ್ಕ BC ರೋಡ್ ರಕ್ತೇಶ್ವರಿ ದೇವಸ್ಥಾನದ ದುಂಬುದ ಗುರುಕಾರ್ಯರ ವಿಶ್ವನಾಥ ವಿ ಕಾರ್ಯಕ್ರಮಟಿದ್ದೇರ ಕರೀನಾ 11 ವರ್ಷಲಿಡಿದ ಯುವವಾಹಿನಿ ಬಂಟ್ವಾಳ ಘಟಕದ ಆಫೀಸ್ಗೆ ಜಾಗೆ ಒದಗಾದ ಸಾಕಾರ ಕೊರನ ಯುವವಾಹಿನಿ ಕೇಂದ್ರ ಸಮಿತಿದ ದುಂಬುದ ಗುರುಕಾರ್ಯರ ರಾಜೇಶ್ ಬಿ ಮೇರೆಗೆ ಒಕ್ಕ ಈತ್ನೆಟ್ಟ ಗುರುಕಾರ್ಯರಾದಿತ್ಯನ ನಾಗೇಶ್ ಪೂಜಾರಿ ಕಾರ್ಯಂತರ ಮಧುಸೂದನ ಮಧ್ವ ಬೊಕ್ಕ ಪಣವದ ಗುರುಕಾರ್ಯರ ನವೀನ್ ಪೂಜಾರಿ ಮುಕ್ಲಿಗೆ ಮರ್ಯಾದೆ ಸಂದೇತ ಮಲ್ತೆರ ಯುವವಾಹಿನಿ ಬಂಟ್ವಾಳ ತಾಲೂಕು ಬೇತೆ ಬೇತೆ ಘಟಕಲಿನ ಗುರುಕಾರ್ಲು ಪದಾಧಿಕಾರುಲು ಸದಸ್ಯರು ಕಾರ್ಯಕ್ರಮ ಇಟ್ಟಿದ್ದ ಹೊಸ ಕಾರ್ಯಕ್ರಮ ಸಮಿತಿಗೆ ಎಡ್ಡೆಪು ಬಯಕೆಯರು ಸಂಘಟನೆ ನಿತ್ಯ ಮಲ್ಪೊಂದರೆ ದಯಪಟ್ಟ ಪೂಜೆ ಪ್ರತಿ ವರ್ಷ ಪಿಲಿಗೊಪ್ಪು ಕಾರ್ಯಕ್ರಮ ಅಂತ ಬಂಡವಾಳ ಬಿರುವೆಟ್ಟು SS ಲೈಟ್ ಬಿರೋಲ್ಲ ಆಗಲೈತೆ ದಯಪಟ್ಟ SS ಕಂಪನಿ ಕಾರಣನೇ ಆಗಲೇ ಉಂಟು ಬಿರೋಳು ಬಿರುವೆಟ್ಟುಳ್ಳದ ಒಂದು ಜವಾಬ್ದಾರಿ ಇರ್ತದೆ ಅಂಚೆ ನೇರದಲ್ಲಿ ಆಗಿದ ಮುಂಚೆ ಭಂಗವ ದಯಪಟ್ಟ ಸಂಘಟನೆ ಮತ್ತು ಗೊತ್ತಿತ್ತಿನ ಜವಳಿ ಅಂಚೆ ಈ ಒಂದು ವರ್ಷದ ಎಡ್ಡೆ ರೀತಿಯಲ್ಲಿ ಅದು ಮಲ್ಪಿರೋದಕ್ಕೆ ಅಭಿಪ್ರಾಯ ಎನ್ನಂಜಿ ಗ್ಯಾರಂಟಿ ಉಂಟು ದಯಪಟ್ಟ ಪೂಜಿಸಿದಂತೆ ಯುವ ನಮ್ಮ ಬ್ರಹ್ಮಶ್ರೀ ತಾಲೂಕು ಬಿಲವಾಸಗಳು ಗುರುವಂದನ ಕಾರ್ಯಕ್ರಮ ಅಂತ ಏಕ ಭಜನೆ ಅಂತ ಕೋಟಿ ಜನ ಗಿಡೋತ್ಸವ ಅಂತ ನಾರಾಯಣ ಗುರು ಜಯಂತಿ ಪ್ರತಿಯೊಂದು ಎಲ್ಲ ನಮ್ಮ ಯುವ ಮಾತು ಎಡ್ಡೆ ರೀತಿ ನನಗೆ ಸಹಕಾರ ಕೊಟ್ಟಿಟ್ಟ ಆ ಕಾರ್ಯಕ್ರಮ ಎಡ್ಡೆ ರೀತಿ ಮೂರ್ತು ಬೈದು ಬಂದರೆ ಆಶಯ ಪಡುವುದಿಲ್ಲ. ಒಡಿಪು ಕಾಸರಗೋಡು ಸೇರ್ತುಪ್ಪನ ದಕ್ಷಿಣ ಕನ್ನಡ ಜಿಲ್ಲಾ ಕಂಬುಲ ಸಮಿತಿದ ಸಭೆ ಬೆದ್ರದ ಸಮಾಜ ಮಂದಿರಡು ನಡೆದಿದ್ದದ ಬೆದ್ರ ಪೊಸಬಟ್ಟು ಏರಿಮಾರ್ ಬರ್ಕೆದ ಚಂದ್ರಹಾಸ ಸಾಧು ಸನಿಲ್ ಪೊಸ ಗುರುಕಾರ್ಯರಾತಿರ ದಕ್ಷಿಣ ಕನ್ನಡ ಜಿಲ್ಲಾ ಕಂಬುಲ ಸಮಿತಿದ ಪೊಸ ಗುರುಕಾರ್ಯರಾದ ಬೆದ್ರ ಪೊಸಬೆಟ್ಟು ಏರಿಮಾರ್ ಬರ್ಕೆದ ಚಂದ್ರಹಾಸ ಸಾಧು ಸನಿಲ್ ಬಕ ಪ್ರಧಾನ ಕಾರ್ಯಂತರಾದ ರೆಂಜಾಲ ವಿದ್ಯಾಧರ ಜೈನ್ ಇರೋದದಂತೆ ಅಜಪು ನಡೆತದಂಡ ಬೆದ್ರದ ಸಮಾಜ ಮಂದಿರ ನಡೆದಿನ ಒಡಿಪು ದಕ್ಷಿಣ ಕನ್ನಡ ಬಕ ಕಾಸರಗೋಡು ಜಿಲ್ಲೆಯಲ್ಲಿನ ಸುತ್ತದ ಜಿಲ್ಲಾ ಕಂಬುಲ ಸಮಿತಿದ ಮಹಾಸಭೆಟ್ ಅಜಪು ಕಾರ್ಯ ನಡೆತಂಡ ರಾಜ್ಯ ಕಂಬುಲ ಅಸೋಸಿಯೇಷನ್ ಬಕ ಜಿಲ್ಲಾ ಕಂಬುಲ ಸಮಿತಿ ಗುರುಕಾರ್ಯರ ದೇವಿ ಪ್ರಸಾದ್ ಶೆಟ್ಟಿ ಬೆಳಪು ಗುರುಕಾರ್ಯ ವಹಿಸ್ತಿತ್ತರ ಸಭೆಟ್ 2023 ಸಾಲದ ಕಂಬುಲ ಕಾಲದ ದಿನ ತಾರೀಖಿನ ಬಗೆಟ್ ಚರ್ಚೆ ನಡಪಾದ ತತ್ಕಾಲದ ಏಲಿಯ ಪಟ್ಟಿಗೆ ರೂಪ ಕೊಡ್ದು ತಯಾರು ಮಲ್ತೆರ ನನ್ನದ ಮುಜ್ಜು ವರ್ಷಗೂ ಸಮಿತಿನ ದುಮ್ಮುಕೊನಪುನ ಪದಾಧಿಕಾರಿಗಳ ಜಪಲ ನಡೆತಂಡ ಜಿಲ್ಲಾ ಮಟ್ಟದ ನಿಘಂಟದ ಕಂಬುಲ ಪಟ್ಟಿಗೆ ಸೇರಿಯರೆಗಾದ ಬೈದಿನ ಹೊಸ ಅರ್ಜಿಲೆನ್ ಪಿಂದದ ನನ್ನದ ಕ್ರಮದ ತೊನ್ನ ಬಗೆಟ್ ಸಭೆಟ್ ಚರ್ಚೆ ಮಲ್ತೆರ ದೇವಿ ಪ್ರಸಾದ ಶೆಟ್ಟಿ ಬೆಳಪು ಪಾತಿರ್ದ ಕಂಬುಲದ ಏರು ಗಿಡಪನಕ್ಲು ತೀರ್ಪುಗಾರಿರ್ಬಕ ಕೆಲಸ ಮಲ್ಪನಕ್ಲಿಗೆ ಹೆಚ್ಚಿಗೆ ಸಹಾಯ ಒದಗಾವನ ಉದ್ದೇಶಡು ಸರಕಾರದ ಅನುದಾನಗಾದ ಬುಡಂದೆ ಪ್ರಯತ್ನ ನಡೆತೊಂದುಂಡು ಈ ಸಂಬಂಧ ಸುಮಾರು 15 ಸರ್ತಿ ಬೆಂಗಳೂರಿಗೆ ಹೋದು ಅಶೋಕ್ ಕುಮಾರ್ ಐವನ್ ಡಿಸೋಜಾ ಬಕ ಸುನಿಲ್ ಕುಮಾರ್ ಮಕ್ಳನ ಸಾಕಾರ ದೊಟ್ಟುಗು ದುಂಬುದ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ತಿರ್ಗಾಟ ಉದ್ಯಮ ಮಂತ್ರಿ ಆದಿತ್ಯನ HK ಪಾಟೀಲ್ ಬಕ ಗೊಬ್ಬು ಇಲಾಖೆದ ಮಂತ್ರಿ ನಾಗೇಂದ್ರ ಮಕ್ಳೆಡ ಮಾತ ಪಾತ್ರಿರ್ದ ವಿಶೇಷ ಅನುದಾನಗೂ ಭಿನ್ನೈತದಂಡೆಂದು ಪಂಡ್ಯರ ತಿರ್ಗಾಟ ಉದ್ಯಮ ಇಲಾಖೆಡ್ದು ಬಜಿ 10 ಕಂಬಲುಗ 5 ಲಕ್ಷ ರೂಪಾಯಿ ಅನುದಾನ ಕೊರನೆಗೆ ಇರೋದ ಮಾಲ್ತದಿತ್ತದ ಗೊಬ್ಬುದ ಇಲಾಖೆಡ್ದು ಬಿಡುಗಡೆ ಐನ 40 ಲಕ್ಷ ರೂಪಾಯಿ ಅನುದಾನನು ಒಡಿಪು ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲೆಲೆಗೆ ಸಮಾನಾದ ಪಟ್ಟುನಂಚ ಭಿನ್ನೈತೊಂದುಂಡು ಪಟ್ಲಾ ಫೌಂಡೇಶನ್ ನಡೆದ ಕಂಬುಲದ ಕೆಲಸದಕ್ಕೂ ತೀರ್ಪುಗಾರಿರ್ಬಕ ಏರು ಗಿಡರ್ ನಕ್ಲೆಗೆ ಇನ್ಸೂರ್ ಸೌಕರ್ಯ ಮಲ್ತು ಕೊರ್ಪುನ ಉದ್ದೇಶಲ ಉಂಡೊಂದು ದೇವಿ ಪ್ರಸಾದ್ ಶೆಟ್ಟಿ ಪಾಂಡ್ಯರ ಪ್ರಧಾನ ಕಾರ್ಯಂತರ ಲೋಕೇಶ್ ಶೆಟ್ಟಿ ಮುಚ್ಚೂರು ಸಭೆತ ಕಾರ್ಯಾಲಯನ ಬಗೆಟ್ ಮಾಹಿತಿ ಕೊರಿಯರ ಸಭೆಟ್ ತೀರ್ಪುಗಾರರಾಯನ ಸಂಚಾಲಕರು ವಿಜಯಕುಮಾರ್ ಕಂಗಿನಮನೆ ಮರ್ಯಾದೆ ಗುರುಕಾರ್ಯರ ರೋಹಿತ್ ಹೆಗ್ಡೆ ಒತ್ತು ಗುರುಕಾರ್ಯರು ಶ್ರೀಕಾಂತ್ ಭಟ್ ಮರ್ಯಾದೆ ಸಲಹೆಗಾರರು ಶಾಂತರಾಮ ಶೆಟ್ಟಿ ಉಬಾರ್ ಕಂಬುಲದ ತಾಪಕರು ಉಮೇಶ್ ಶೆಣೈ ಬೇತೆ ಬೇತೆ ಕಂಬುಲ ಸಮಿತಿಲಿನ ಪ್ರತಿನಿಧಿಗಳು ಮಹಾಸಭೆಟ್ಟಿದ್ದಾರೆ 2026-27 ಸಾಲದ ಕಂಬುಲ ಏಲ್ಯ ಪಟ್ಟಿದಂಚ ಡಿಸೆಂಬರ್ 14 ಕುಡ್ಲ ಕಂಬಳ ಜನವರಿ 1 ನರಿಂಗಾನ ಜನವರಿ 23 ಬೆದ್ರ ಜನವರಿ 30 ಐಕಳ ಫೆಬ್ರವರಿ 13 ಜಪ್ಪು ಮುಗೇರ್ ಫೆಬ್ರವರಿ 20 ವಾಮಂಜೂರು ಮಾರ್ಚ್ 8 ಬಂಟ್ವಾಳ ಏಪ್ರಿಲ್ 3 ಗುರುಪುರ ಏಪ್ರಿಲ್ 17 ಹರೇಕಳ ಕಂಬಳ ನಡಪರೆ ಉಂಡು. ఇది జిల్లా కంబళ సమితి కరిన 3 ವರ್ಷದ ನಿಗುಲು ಆಯ್ಕೆ ಮಂತಿ ಬೊಕ್ಕ ವಾರ ರೀತಿಡು ಕಂಬಳದ ಗೌರವ ಘನತೆಗೆ ಕೊರತೆ ಆಗೊಂದು ಲೆಕ್ಕ ಇದು ಸರ್ಕಾರ ಅದು ಪರ್ಯಾವು ಬೇತೆ ನಮ್ಮ ದಾನಿಲಾದು ಪರ್ಯಾವು ಅದ್ರ ಬೇತೆ ಬೇತೆ ಸಮಾಜ ಬಾಂಧವ್ಯರಾದ ಪರ್ಯಾವು ಏರು ಕಟ್ಟನ ಅಕುಲಾದ ಪರ್ಯಾವು ವಾರ ರೀತಿದ ಸ್ಪಂದನೆ ಆಗ್ತದೆ ಕಂಬಳ ವಾರೀತಿ ನಡತೊಂದುಂಡು ಒರಿಯನವ್ರದರಿ ಕಂಬಳ ಎಂಚ ಮೆರುಗೊಂದುಂಡು ಇದು ಯಾನ ಜಿಲ್ಲಾ ಅಧ್ಯಕ್ಷ ಆಗ್ಬೇಕ ಬ್ಯಾಂಗ್ಳೂರು ಕಂಬಳ ಗುರುಪುರ ಕಂಬಳ ಯರ್ಮಾಳ್ ಕಂಬಳ ಇನಿ ಈ ಕಂಬಳಲು ಹೊಸ ಕಂಬಳ ಅದು ಸೇರ್ಪಡೆ
ವಾ ಕಂಬಳಗುಲ ಒವ್ವೇ ಸಂದರ್ಭಡ್ಲ ವಾರೀತಿಡ್ಲ ಅನ್ಯಾಯ ಆವರ ಬಲ್ಲಿ ಪಂಪಿನ ಉದ್ದೇಶಡು ಮಾತ ಕಂಬಳಗುಲ ನಮ್ಮ ಮಾತ ಸೇರ್ದು ಆ ಕಂಬಳ ಕೂಟಗೂ ಮಾತೇರ್ನೆಲ್ಲ ಸಾಕಾರ ಆವಡು ಪಂಪಿನ ಉದ್ದೇಶಡು ಕೆಲಸ ಮಲ್ತೊಂದುಲ್ಲ. ಕಂಬಳಗೊಂಜಿ ವಿಶೇಷವಾದ ಅಂಚಿನ ಅನುದಾನವನ್ನು ಗೊತ್ತುಪಡಿಸೋಡು ಕಂಬಳದ ಓಟಗಾರರಿಗೆ, ಕಂಬಳದ ತೀರ್ಪುಗಾರನಗಳಿಗೆ, ಕಂಬಳದ ಪರಿಚಾರಕ ವರ್ಗದಗಳಿಗೆ ಮಲ್ಲ ಮಟ್ಟದ ಸಾಕಾರ ಮಲ್ಪದಂಚಿನ ಕಾರ್ಯ ಮಲ್ಪೋಡು ಪಂಪಿನ ಬೇಡಿಕೆಯನ್ನು ಇನಿ ಯಾನ್ ಪದ್ದಿನ ಪತ್ರ ಒಂಜಿ ಅಲ್ಪ ಪೇಜಿದ ಪತ್ರ ಮಲ್ದಾಯ್ತು ಕಾಪಿ ಪೂರ ದೀವಂದೆ. ಅಡ್ಡೂರು ಗ್ರಾಮ ಪೊಳಲಿ ಸೀಮೆದ ಗಂದಾಡಿ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ದೃಢ ಕಲಶ ನಡತಂಡ ಶತರುದ್ರಾಭಿಷೇಕ ಕಲಶಾಭಿಷೇಕ ನಡಪಾದ ಪೂಜೆ ಮಲ್ತೆರ. ಕುಡ್ಲ ತಾಲೂಕು ಪೊಳಲಿ ಸೀಮೆ ಅಡ್ಡೂರು ಗ್ರಾಮದ ಗಂದಾಡಿ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ದೃಢ ಕಲಶ ಪೊಳಲಿ ಸುಬ್ರಹ್ಮಣ್ಯ ತಂತ್ರಿ ಬೊಕ ವೆಂಕಟೇಶ ತಂತ್ರಿ ಪೌರಾಹಿತ್ಯೋಡು ನಡತಂಡು ಧಾರ್ಮಿಕ ಪೂಜಾ ವಿಧಿ ವಿಧಾನಗಳು ಗಣಹೋಮ ಶತರುದ್ರಾಭಿಷೇಕ ಬೊಕ ಕಲಶಾಭಿಷೇಕ ಮಲ್ತೆರ. ಶ್ರೀದೇವಿರೆಗು ಮಹಾಪೂಜೆ ನಡಪಾದ ನುಪ್ಪು ಪ್ರಸಾದ ಅಟ್ಟಣೆ ಆದಿತ್ತಂಡು. ರವಿಶಂಕರ ರಾವ್ನು ಈ ಪಾತಿರ್ದು ಅಷ್ಟಬಂಧದ ಶಿಲೇಡಿ ಗಟ್ಟಿ ಆಯ್ರ 49 ದಿನ ಬೋಡಾಪುಂಡು ಐಡ್ದು ಬೊಕ್ಕ ದೃಢ ಕಲಶ ಮೈಪುಂಡು ದೇವಲ್ಯದ ಸಾನ್ನಿಧ್ಯ ನನಲಾತ್ ಹೆಚ್ಚಾವಡುಂದಾಂಡ ಭಕ್ತಿರ ದೇವಸ್ಥಾನಗೂ ಬರೊಂದು ಪಡೊಂದು ಪಂಡ್ಯರ. ಚಂದ್ರಹಾಸ ಪಲ್ಲಿಪಾಡಿ ಪಾತಿರ್ದು ಬ್ರಹ್ಮ ಕಲಶೋರ್ದು ಬೊಕ್ಕ ನಡ್ತೊಂದು ಪುನಃ ದೃಢ ಕಲಶಗೂ ದಿಂಜ ಜನ ಭಕ್ತಿರ ಬೇದಿನವು ಸಂತಸದ ಸಂಗತಿ. ನನ್ನ ಮಿತ್ತಗಳ ಭಕ್ತಿರು ಬರೊಂದಿತ್ತಂಡ ಮಾತ್ರ ಕ್ಷೇತ್ರದ ಮಹಿಮೆ ಸಾನ್ನಿಧ್ಯ ನನಲಾತ್ ಬೆಳಗೊಂಡು ಪಂಡ್ಯರ. ಗಂದಾಡಿ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ ಪದಾಧಿಕಾರಿಗಳು ಜೀರ್ಣೋದ್ಧಾರ ಬೊಕ್ಕ ಬ್ರಹ್ಮ ಕಲಶ ಸಮಿತಿದ ಗುರುಕಾರ್ಯರ ಬೊಕ್ಕ ಸದಸ್ಯರು ಕಾರ್ಯಕ್ರಮಟ್ಟು ಪಾಲ್ಗೊಳ್ಳುತ್ತಾರೆ. ದೇವಸ್ಥಾನ ಎಂಗ್ಲು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಖರ್ಚು ಮಾಡ್ತದೆ. ಭಾರಿ ಭಕ್ತಿಡು ದನ್ನ ಎಂಗ್ಲ ಒಂಜಿ ಯೋಗಡು ದೇವರು ಎಂಗ್ಲ ಪುಣ್ಯ ಬನೋಡು ಎಂಗ್ಲ ಈ ಜನ್ಮಾಂತರದ ಪುಣ್ಯ ಬನೋಡು ಐದು ದೇವಸ್ಥಾನ ಆತುಂಡು. ಆ ದೇವಸ್ಥಾನ ಕೋಟಿಗಟ್ಟಲೆ ಖರ್ಚಾಯಿ ಬೊಕ್ಕ ಆ ದೇವಸ್ಥಾನದ ನಿಜವಾದ ಅರ್ಥ ಒರಿಡು ಅಂಡ ನಮ್ಮ ನಿರಂತರ ಬರೋದು ಪೋಡು ಇತ್ತು ಇನ್ನು ಈತು ಜನ ಬೈದು ನಿಜವಾದ ಈತು ಮೂಲೆಗೆ ಈತು ಜನ ಬೈದ್ರಿ ಬಂಡ ಆರ್ನ ಕಾರ್ಣಿಕನತ್ತಂದೆ ಬೇತೆ ಓಲತ್ತು ಇಂಚನೆ ಬರೊಂದಿತ್ತಿಂದ ಸಾನ್ನಿಧ್ಯಲ ಬುಲೆ ಉಂಡು ನಮಕ್ಕೆಲ್ಲ ನಮ್ಮ ಒಂಜಪ್ಪೆ ಜೋಕಲ್ಲಕ ಭಾವನೆಲ್ಲ ಬರ್ಪುಂಡು ನಮ್ಮಟ್ಟು ಸಂಘಟನೆ ಹಾಪುಂಡು ಏತೇತ ಬರ್ಪಾರ ಆತ ಸಾನ್ನಿಧ್ಯ ವೃದ್ಧಿ ಹಾಪುಂಡು. ಸೀಖ್ ಬತ್ತಿ ಬೊಕ್ಕ ತಡಿಪು ನಡೆದು ಸೀಖ್ ಬರಂದಿನಂಚ ತಡಿಪುನ ಎಡ್ಡಂದು ಧರ್ಮಗುರು ಮಾರ್ಕ್ ಅರಂಡಿ ಸೋಜಾಪ ಅಂತೀರ. ಬಂಟ್ವಾಳದ ಪರ್ಲಾ ವಿಲಂಕಣೆ ಆರೋಗ್ಯ ಮಾತೆ ಇಂಗ್ರೇಜಿಡ್ ಆರೋಗ್ಯ ಮಾಹಿತಿ ಕಾರ್ಯಕ್ರಮ ಉದಿಪನವಂತದ 6 ಪಾತಿರಿಯರು. ಕೆಥೋಲಿಕ್ ಸಭಾ ಪರ್ಲಾ ಘಟಕ ಸ್ವಸ್ಥ ಆಯೋಗ ಸಾಮಾಜಿಕ ಅಭಿವೃದ್ಧಿ ಆಯೋಗ ಬೊಕ ಶ್ರೀ ಸಾಮಾನ್ಯರ್ನ ಆಯೋಗದ ಒಟ್ಟು ಸಿರಿಗೆಡ ಬಂಟ್ವಾಳದ ಪರ್ಲಾ ವಿಲಂಕಣೆ ಆರೋಗ್ಯ ಮಾತೆ ದೇವಲ್ಯದ ಸಭಾಂಗಣೋಡು ಆರೋಗ್ಯ ಮಾಹಿತಿ ಕಾರ್ಯಕ್ರಮ ದಿದ್ದಿತ್ತೆರ. ಇಂಗ್ರೇಜಿದ ಪ್ರಧಾನ ಧರ್ಮಗುರು ಮಾರ್ಕ್ ಅರುಂಡಿ ಸೋಜ ಗುರುಕಾರ್ಮೆ ವಹಿಸ್ತಿತ್ತೆರ. ಕಾರ್ಯಕ್ರಮ ಉದಿಪನ ಮಲ್ತದ 6 ಪಾತಿಡ್ದು ಸೀಖ್ ಬತ್ತಿನೆಡ್ದು ಬೊಕ್ಕ ತಡಿಪು ನೆಡ್ದು ಸೀಖ್ ಬರಂದಿನಂಚ ತಡಿಪು ನಾವು ಎಡ್ಡೆಂದು ಪಂಡಿರ. ಸಂಪನ್ಮೂಲ ವ್ಯಕ್ತಿ ಜೆಸಿಂತ ಪಿಂಟೋ ಪಿರಾಕದ ಕಾಲದ ಆರೋಗ್ಯ ಪದ್ಧತಿಗಳನ್ನು ಬಗೆಟ್ಟು ತಿರಿಪಾಯಿರು. ಡಾಕ್ಟರ್ ವೈಷ್ಣವಿ ಬಳ್ಳಾಲ್ ಇತ್ಯದ ಜೀವನ ಕ್ರಮದ ಉಂಡಾಪುನ ಮಾನಸಿಕ ಒತ್ತಡಲಿನ ಎಂಚ ತಡುಪುಲೆಂದು ಮಾಹಿತಿ ಕೊರಿಯರು. ಧರ್ಮಗುರು ಕ್ಲೋಡ್ ವಾಸ್ ಇಂಗ್ರೇಜಿದ ಪಾಲನಾ ಪರಿಷತ್ ಕಾರ್ಯಕಾರಿ ಸಮಿತಿ ಸದಸ್ಯರು ಕಾರ್ಯಕ್ರಮವಿತ್ತರು. ದೇವರಲ್ಲಿ ಪ್ರಾರ್ಥಿಸುವ. ತುಂಬ ನಮ್ಮ ಜೀವನ ಮೇಲೆ ಪರಿಣಾಮ ಬೀರುತ್ತೆ. ಅದರ ಜೊತೆಗೆ ಮಾನಸಿಕ ಒತ್ತಡ ಭಾಳಷ್ಟು ಜಾಸ್ತಿ ಆಗ್ತಾ ಉಂಟು. ಈಗಿನ ಜೀವನ ಶೈಲಿ ಯಾವ ರೀತಿಯಲ್ಲಿ ಉಂಟು, ಅದು ನಮಗೆ ಆರೋಗ್ಯಕರವೋ ಎಂಬ ಭಾಳಷ್ಟು ಚಿಂತನೆ ನಮಗೆ ಕಾಡ್ತಾ ಉಂಟು. ಇದರ ಬಗ್ಗೆ ಅರಿವು ನೀಡಿ ನಮ್ಮ ವೆಲಂಕಣಿ ಆರೋಗ್ಯ ಮಾತೆಯ ಎಲ್ಲ ಭಕ್ತಾದಿ ಜೀವನದಲ್ಲಿ ಏನು ಸಾಧಿಸಲು ಅಸಾಧ್ಯ, ಕುಟುಂಬದ ಆರ್ಥಿಕ ಪರಿಸ್ಥಿತಿ ಕೂಡ ಭಾಳಷ್ಟು ಕಷ್ಟವಾಗುತ್ತೆ ಆರೋಗ್ಯ ಕೆಟ್ಟೋದಾಗ. ಆದ್ದರಿಂದ ನಮ್ಮ ಆರೋಗ್ಯ ಯಾವ ರೀತಿಯಲ್ಲಿ ಕಾಪಾಡೋದು, ಆ ಪ್ರಾಚೀನ ಕಾಲದ ಜನರು ಯಾವ ರೀತಿಯಲ್ಲಿ ಅವರ ಆರೋಗ್ಯವನ್ನು ಕಾಪಾಡುತ್ತಿದ್ದರು,
ಚಿಕ್ಕ ಚಿಕ್ಕ ಒಂದು ಪದ್ಧತಿಯಿಂದ ತಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡ್ತಿದ್ದರು ಇದರ ಬಗ್ಗೆ ಅರಿವು ಮೂಡಿಸುವುದು ಬಹಳಷ್ಟು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿ ಇಷ್ಟೇ ಎರಡೂ ಕೈಗಳಿಗೆ ಹಾಕಿ ಆಯಿತಾ. ಮತ್ತು ದೆನ್ ಯು ಡ್ರಾ ಅ ಲೈನ್ ಫ್ರಮ್ ಹಿಯರ್ ಟು ಹಿಯರ್, ಓನ್ಲಿ ಟು ಲೈಕ್ ದಿಸ್. ಯು ಸಿ, ಯು ಮಾರ್ಕ್. ಯಾರಿಗಾದರೂ ಏನೇ ಜ್ವರ ಬಂದು ಫಸ್ಟ್ ಇಷ್ಟು ಮಾಡಿ. ಈಗ ನೋಡಿ, ನಮ್ಮ ಎರಡು ಕಾಲುಗಳ ಮಧ್ಯದಲ್ಲಿ ಏನು ಬರುತ್ತೆ, ನಮ್ಮ ಪ್ರೈವೇಟ್ ಪಾರ್ಟ್ಸ್ಗಳಲ್ವ. ಕೆಲವರಿಗೆ ಉರಿ ಮೂತ್ರ ಇರ್ತದೆ, ಇನ್ನು ಮೂತ್ರದ ಸಮಸ್ಯೆಗಳಿರ್ತವೆ. ಏನಿಲ್ಲ, ಸಿಂಪಲ್ ವಾಟ್ ಯು ಡೂನು, ಒಂದು ರಾಜ್ಮಾ. ಒಮ್ಮೊಮ್ಮೆ ಬಸ್ ಸ್ಟ್ಯಾಂಡಲ್ಲಿ ಒಬ್ಬೊಬ್ಬರೇ ಕೂತ್ಕೊಂಡು ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಈಗ ಇಯರ್ಫೋನ್ಸ್ ಹಾಕೊಂಡು ಒಬ್ಬೊಬ್ಬರೇ ಮಾತಾಡುವಲ್ಲ ಅಂತವರಲ್ಲ, ಬಟ್ ಒಬ್ಬೊಬ್ಬರೇ ಮಾತಾಡ್ಕೊಂಡು ಏನೋ ತನ್ನಷ್ಟಕ್ಕೆ ನಗಾಡ್ಕೊಂಡು ಹದ್ದ ಬಟ್ಟೆ ಎಲ್ಲ ಹಾಕೊಂಡು ಅಂಥವ್ರದ್ದೊಂದು ಪಿಕ್ಚರ್ ಬರ್ತದೆ. ನಮಗೆ ಅನಿಸ್ತದೆ, ಓ ಅದು ಮಾನಸಿಕ. ಕುಡ್ಲ ನಗರದ ಬೇತೆ ಬೇತೆ ಕಡೆಟ್ ಕರಿನ ಎನ್ಮರೆ ವರ್ಷದ ಸ್ವಂತ ಉಮೇದಡ್ ಟ್ರಾಫಿಕ್ ನಿಯಂತ್ರಣ ಕಾರ್ಯಡುಪ್ಪನ ಬಜಾಲ್ ಪಕ್ಕಲಡ್ಕದ ಅಬ್ದುಲ್ ರೆಹಮಾನ್ ಸಾರ್ವಜನಿಕರನ್ನ ಮೆಚ್ಚುಗೆಗೆ ಸಂದದೇರ. ಕುಡ್ಲ ನಗರದ ಬೇತೆ ಬೇತೆ ಕಡೆಟ್ ಕರಿನ ಎನ್ಮರೆ ವರ್ಷದ ಸ್ವಂತ ಉಮೇದಡ್ ಟ್ರಾಫಿಕ್ ನಿಯಂತ್ರಣ ಕಾರ್ಯಡುಪ್ಪನ ಬಜಾಲ್ ಪಕ್ಕಲಡ್ಕದ ಅಬ್ದುಲ್ ರೆಹಮಾನ್ ಸಾರ್ವಜನಿಕರನ್ನ ಮೆಚ್ಚುಗೆಗೆ ಸಂದಿದೆರ. ದುಂಬು ಲಾರಿ ಬೊಕ್ಕ ಕಾರ್ ಡ್ರೈವರ್ ಆದಿತ್ತಿನ ರೆಹಮಾನ್ ಮಾರ್ಗಲೆಡು ಉಂಡಾಪನ ಸಂಚಾರ ಒತ್ತಡೊಡ್ದು ಜನಕುಲು ಅನುಭವಿಪುನ ಸಮಸ್ಯೆಲೇನು ಗುಮನಿತದ ಟ್ರಾಫಿಕ್ ಕ್ಲಿಯರೆನ್ಸ್ ಕಾರ್ಯಗೂ ಕೈ ಜೋಡಿಸದೇರ. ಒವ್ವೇ ಪ್ರತಿಫಲ ಎದುರ್ತು ಒಂದೇ ಜನಕ್ಲೆನ ಪೊಡ್ತೋರಿಪವನ ಉದ್ದೇಶಡು ಈ ಸೇವೆಡು ಬಿಡಂದೆ ಸೇರೊಂದೆ ಅಂದು ಪನ್ಪನ ಅಬ್ದುಲ್ ರೆಹಮಾನ್ ನಗರದ ಪಾಕ ಕಡೆಟ್ಟು ಸಂಚಾರ ಸರಾಗ ಅದು ಮಲ್ತದ ಗಾಡಿ ಬುಡ್ಪುನಕ್ಲಿಗೆ ಸಹಾಯ ಒಂದುಲ್ಲೆರ. ಸಾಮಾಜಿಕ ಸೇವೆದ ಒಟ್ಟಿಗೂ ಬಾಡಿ ಬಿಲ್ಡಿಂಗ್ ಕ್ಷೇತ್ರಡ್ಲ ಉಮೇದ್ ಇತ್ತಿನರಾದುಲ್ಲೆರ. ಸ್ವಾರ್ಥದ ಅಂತಿನ ಸೇವೆ ಬೊಕ ಸಮಾಜ ಸೇವೆದ ಚಿಂತನೆಡ ಅಬ್ದುಲ್ ರೆಹಮಾನ್ ಪಾಕ ಜನಕ್ಕೂ ಮಾದರಿ ಆದುಲ್ಲೆರ. ಸ್ವಇಚ್ಛೆಯಿಂದ ಮಾಡುವಂಥ ಈ ಕೆಲಸವನ್ನು ನಾನು ಸ್ವಂತ ಮನಸ್ಸಿನಲ್ಲಿ ನಾನು ಒಂದು ವಿಶ್ವಾಸ ತಗೊಂಡು ನಾನು ಇದು ಕೆಲಸವನ್ನು ಮಾಡ್ತಾ ಇದ್ದೆ. ಯಾಕೆಂತ ಹೇಳಿದ್ರೆ ಜನರಿಗೆ ಟೈಮ್ ಅಂತ ಹೇಳುದು ಒಂದು ಅಮೂಲ್ಯವಾದಂಥ ಟೈಮ್ ಆಗಿರ್ತದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಪ್ರತಿನಿತ್ಯ ಏರ್ಪೋರ್ಟ್ ಹೋಗುವವರು, ಶಾಲೆಯಿಂದ ಆಚೆಯಿಂದ ಈಚೆ ಕ್ರಾಸ್ ಮಾಡುವವರು, ದಿನನಿತ್ಯ ಕೆಲಸ ಬಿಟ್ಟು ಮನೆಗೆ ಹೋಗುವವರು, ತುಂಬಾ ಜನ ಆಚೆ ಈಚೆ ಓಡುವ ಒಂದು ಜಾಗ ಆದ ತಕ್ಷಣ ಅದರಲ್ಲಿ ನಾನು ಇಲ್ಲಿ ಈ ಸೇವೆಯನ್ನು ಮಾಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆಂತ ಹೇಳಿದ್ರೆ ಜನರು ತುಂಬಾ ಇನ್ಸಿಡೆಂಟ್ ಆಗಿದೆ ಇಲ್ಲಿ, ತುಂಬಾ ಕ್ರಿಟಿಕಲ್ ಜಾಗ ಇದೊಂದು. ಆದ್ರೂ ಕೂಡ ಈ ಟೈಮಲ್ಲಿ ಜನರು ಓಡಾಡುವ ಟೈಮಿಗೆ ಒಂಥರ ವೆಹಿಕಲ್ ಕೂಡ ಜಾಸ್ತಿ ಹೆವಿ ಇರ್ತದೆ. ಮೊದಲಿನಾಗೆಲ್ಲ ಈಗ 4 ಪಟ್ಟು ವೆಹಿಕಲ್ ಕೂಡ ಜಾಸ್ತಿ ಆಗಿದೆ. ಅಂದ್ರೆ ನಂಗೆ ಜನರ ಒಂದು ಇದಿದೆ, ಎಲ್ಲರೂ ನನ್ನನ್ನು ಈ ಒಂದು ಕೆಲಸಕ್ಕೆ ಜನರು ನನಗೆ ಮೆಚ್ಚುಗೆಯನ್ನು ತುಂಬಾ ಇದು ಮಾಡ್ತಾ ಇದ್ದಾರೆ. ಅವರೆಲ್ಲರ ಪ್ರೀತಿ ವಿಶ್ವಾಸ ನಂಬಿಕೆಯನ್ನು ಗಳಿಸಿದ್ದೇನೆ. ಆದ್ರೂ ಇನ್ನಷ್ಟು ಜಾಸ್ತಿ ಜನರ ಸೇವೆ ಮಾಡಬೇಕು ಅಂತೇಳಿ ನನಗೆ ಮೊದಲಿಂದಲೂ ಇನ್ನು ಮುಂದೆಯೂ ನಾನು ಇದನ್ನು ಮಾಡ್ತೇನೆ ಅಂತೇಳಿ ನಂಬಿಕೆ ನನಗೆ. ಕುಡ್ಲದ ರಂಗ ಸಂಗಾತಿ ಸಾಂಸ್ಕೃತಿಕ ಪ್ರತಿಷ್ಠಾನ ಕೊರ್ಪನ ರಂಗ ಭಾಸ್ಕರ 2020 ಪ್ರಶಸ್ತಿ ಈ ಸರ್ತಿ ಹಿರಿಯ ವಾರ್ತಾಮಾಣಿ ಸಾಹಿತಿ ಸಂಘಟಕರಾಯಿನ ಪರಮಾನಂದ ವಿ ಸಾಲ್ಯಾನ್ರೆಗ್ ಸಂದದಂಡ. ಹಿರಿಯ ವಾರ್ತಾಮಾಣಿ ನಾಟಕ ಕರ್ತಲು ಸಾಹಿತಿ ಪರಮಾನಂದ ವಿ ಸಾಲ್ಯಾನ್ರೆಗ್ 2020 ಸಾಲದ ರಂಗಭಾಸ್ಕರ 2020 ಪ್ರಶಸ್ತಿ ಸಂದದಂಡ. ಕುಡ್ಲದ ರಂಗ ಸಂಗಾತಿ ಅನ್ಎಕ್ಸ್ಪೆಕ್ಟೆಡ್ ಪ್ರತಿಷ್ಠಾನದ ನೆಲೆಟ್ ಪ್ರಶಸ್ತಿ ಕೊರ್ಪನ ಕಾರ್ಯಕ್ರಮ ಸಸಿವಿತ್ತದ ಪರಮಾನಂದ ವಿ ಸಾಲ್ಯಾನ್ರನ ಇಲ್ಲಡ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿನ ಡಾಕ್ಟರ್ ನಾದಾ ಶೆಟ್ಟಿ ಗುರ್ಕಾರ್ಮೆಡ್ ನಡೆತಂಡ. ಹಿರಿಯ ಜನಪದ ವಿದ್ವಾಂಸರು ಕೆ ಪೇಜಾವರ ತುಳುನಾಟಕ ಬಕ ಸಿನಿಮಾ ನಟೆ ನವೀನ್ ಡಿ ಪಡೇಲ್, ಅಂತಾರಾಷ್ಟ್ರೀಯ ಜಾದೂಗಾರರು ಕುದ್ರೋಳಿ ಗಣೇಶ್, ಹಿರಿಯ ನಟೆ ಸಂತೋಷ್ ಶೆಟ್ಟಿ, ಸಂಗೀತ ನಿರ್ದೇಶಕರ ಮುರಳೀಧರ ಕಾಮತ್ ಈ ಪೊರ್ತೊಡಿತೇರ. ರಂಗಭೂಮಿ ಬಕ ಸಾಹಿತ್ಯ ಕ್ಷೇತ್ರಡು ಮಲ್ಲ ಸಾಧನೆ ಮಲ್ತಿನಕ್ಲೆನ ಗುರ್ತ ಮಲ್ತದ ರಂಗಭಾಸ್ಕರ ಪ್ರಶಸ್ತಿ ಕೊರೊಂದು ಬೈದೆರ. ಭಾಸ್ಕರ ನೆಲ್ಲಿತೀರ್ಥ ನೆಂಪುಗಾದು ಒಡಿಪದ ಕಲಾ ಪೋಷಕರ ವಿಶ್ವನಾಥ ಶೆಣೈ ಈ ಪ್ರಶಸ್ತಿದ ಪ್ರಾಯೋಜನೆ ಮಲ್ತೊಂದುಲ್ಲೇರ. ಕುಡ್ಲದ ಸೆಂಟ್ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯ ರಾಜ್ಯದ 2ನೇ ಖಾಸಗಿ ಪರಿಗಣಿತ ವಿಶ್ವವಿದ್ಯಾನಿಲಯ ಪಂಪನ ಪೆರ್ಮೆಗ್ ಸಂದದಣಂದ ಕುಲಪತಿ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಪಂತೆರ. ಕುಡ್ಲದ ಸೆಂಟ್ ಅಲೋಷಿಯಸ್ ಡೀಮ್ಡ್ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್
ಕುಡ್ಲಡ್ ಸುದ್ದಿಕುಟುಡು ಪಾತಿರ್ದ ಅಲೋಷಿಯಸ್ ಡೀಮ್ಡ್ ವಿಶ್ವವಿದ್ಯಾನಿಲಯ UGC ಶ್ರೇಣೀಕೃತ ಸ್ವಾಯತ್ತತೆ ನಿಯಮಲೆ ನಾಡಿಟ್ಟು ಪ್ರತಿಷ್ಠಿತ ಕೆಟಗರಿ ಒಂಜಿ ಸ್ಥಾನಮಾನ ಪಡೆದಿದ್ದದು. ಒಟ್ಟುಗು ರಾಜ್ಯದ ಎರಡನೇ ಖಾಸಗಿ ಪರಿಗಣಿತ ವಿಶ್ವವಿದ್ಯಾನಿಲಯ ಪನ್ಪುನ ಪೆರ್ಮಿಗ್ ಸಂದುದನಂದು ಪಂಡ್ಯರ SJ ಕೆಟಗರಿ ಒಂಜಿ ಸ್ಥಾನ ಪಡೆದು ಐತಿಹಾಸಿಕ ಮೈಲುಕಲ್ಲು ಸಾತ್ಸಾಯಿನ ಈ ಸಂಸ್ಥೆ 145 ವರ್ಷಲನ ಶೈಕ್ಷಣಿಕ ಶ್ರೇಷ್ಠತೆ ಹೊಸತನ ಸಂಶೋಧನೆ ಬಗ್ಗೆ ರಾಷ್ಟ್ರಕಟ್ಟಣ ಕಾರ್ಯಡು ಸೇರೊಂದುಂಡು ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಪಂಡ್ಯರ ರಿಜಿಸ್ಟ್ರಾರ್ ಡಾಕ್ಟರ್ ರೊನಾಲ್ಡ್ ನಜರತ್ ಪಾತಿರ್ದು ಭಾರತುಡಿತ್ತೆ ಸಾರತ್ತ 292 ವಿಶ್ವವಿದ್ಯಾನಿಲಯ ಇದ್ದದ ಐಟುಪ್ಪನ 157 ಡೀಮ್ಡ್ ವಿಶ್ವವಿದ್ಯಾನಿಲಯಲೆಡ್ ಬಜಿ 25 ಸಂಸ್ಥೆಲು ಕೆಟಗರಿ ಒಂಜಿ ಸ್ಥಾನಮಾನ ಪಡೆತಂಡು ಈ ಶಿಷ್ಟ ಶೈಕ್ಷಣಿಕ ವ್ಯವಸ್ಥೆಡ್ ಸೈಂಟ್ ಅಲೋಷಿಯಸ್ ಡೀಮ್ಡ್ ವಿಶ್ವವಿದ್ಯಾನಿಲಯ ಕೆಟಗರಿ ಒಂಜೇತ ಒಟ್ಟುಗು ಗುರ್ತಮಂತದಿತ್ತದ ರಡ್ಡು ಮಿತ್ತ ಮಟ್ಟದ ಖಾಸಗಿ ಸಂಸ್ಥೆಲೆಡ್ ಒಂಜಾದ ಪಿದೈ ಪೈದನಂದು ಪಂಡ್ಯರ ಕನ್ನಡ ವಿಭಾಗದ ಮುಖ್ಯಸ್ಥರ ಡಾಕ್ಟರ್ ದಿನೇಶ್ ನಾಯಕ್ PRO ಚಂದ್ರಕಲಾ ನಾಯಕ್ ಸುದ್ದಿಕೊಟ್ಟಿದ್ದಾರೆ. This is elite kind of a status that we have received. There are three kinds of elite institutions. One is institute of national importance. They are all IITs and all that started by governments. And second one is institution of eminence. There are only about 12 of them. And there is the next category is category 1. There are only about 45 of them out of 1,297 institutions in the country. So we are receiving that prestigious recognition because of our 146 years of service to the nation, and also about our own progress in the last few years that we have done. So the UGC has recognized and given us this status. So it joins an elite group of India's highest ranked universities with NAC A++ accreditation and CGPA of 3.67. The very few institutions have received this A++ grade for a university, and also this CGPA of 3.67 out of 4. Among 157 deemed to be university, only 26 institutions have earned this prestigious category 1 status, and among 1,292 universities, approximately 45 universities are with this prestigious category 1 status. This category 1 status, it is not just a recognition, it is of more of autonomy and what UGC believes in the academic programs what university has. Therefore, it provides the university to innovate and expand more effectively. The category 1 status, universities will enjoy substantial freedom for academic decisions and institutional development. The university can introduce new programs, new departments, new schools, new centers, offer diploma and certificate courses, and have lot of interdisciplinary initiative without taking prior approval from UGC. That is one option or the provisions under this scheme. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿನ ನನ್ನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.